ಭರತನಾಟ್ಯ ರಂಗಕ್ಕೆ ಉಳ್ಳಾಲ ಮೋಹನ್ ಕುಮಾರ್ ಅವರು ನೀಡಿರುವ ಕೊಡುಗೆ ಶ್ರೇಷ್ಠವಾಗಿದೆ. ಎಷ್ಟೋ ಶಿಷ್ಯ ವರ್ಗದವರಿಗೆ ನಾಟ್ಯ ಶಿಕ್ಷಣ ನೀಡಿದ ಅವರ ಸೇವೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವೆಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಹೇಳಿದರು. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾದ ಜೆಪಿ ನಡ್ಡಾ ಅವರ ಸೂಚನೆಯಂತೆ ದಕ್ಷಿಣ ಕನ್ನಡ ಬಿಜೆಪಿ ವತಿಯಿಂದ ಗುರುಪೂರ್ಣಿಮೆ ಅಂಗವಾಗಿ ಕರ್ನಾಟಕ ಕಲಾತಿಲಕ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ ಕೊಲ್ಯದ ಅವರ ಸ್ವಗೃಹದಲ್ಲಿ ಗುರುವಂದನೆ ಸಲ್ಲಿಸಿ ಮಾತನಾಡಿದರು. ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಮಕ್ಕಳಿಗೂ ಅಥವಾ ಈ ಸುತ್ತಮುತ್ತಲಿರುವಂಥ ಎಲ್ಲ ಮಕ್ಕಳಿಗೆ ಕೂಡ ಈ ಭರತನಾಟ್ಯದ ಒಂದು ಶಿಕ್ಷಣವನ್ನು ಕೊಟ್ಟಿರುವಂಥ ಶಾಂತಲಾ ಪ್ರಶಸ್ತಿ ವಿಜೇತ ಮತ್ತು ಕಲಾತಿಲಕ ಅನೇಕ ದೇಶ ವಿದೇಶಗಳಿಂದ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ನಮ್ಮ ಪ್ರೀತಿಯ ಈ ಮಣ್ಣಿನ ಸುಪುತ್ರರು, ನಮ್ಮ ಒಂದು ರೀತಿಯಲ್ಲಿ ಭರತನಾಟ್ಯದ ಮುಖಾಂತರ ನಮ್ಮ ಕಲಾರಂಗಕ್ಕೆ ಕೊಟ್ಟಂಥ ದೊಡ್ಡ ನಮ್ಮ ಸುಪುತ್ರರು ಆಗಿರುವಂಥ ಸನ್ಮಾನ್ಯ ಮೋಹನ್ ಕುಮಾರ್ ಉಳ್ಳಾಲ್ ಅವರಿಗೆ ಇವತ್ತು ಸನ್ಮಾನ ನಾನೆಲ್ಲಿಯಾದರೂ ಮಾಡೋದಾದರೆ ಅವರಿಗೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನನಗೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಸರ್, ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಿಕ್ಕಿರುವಂಥ ಒಂದು ಅವಕಾಶ. ಅಂಥ ಸಂದರ್ಭದಲ್ಲಿ ಇದು ಬಂದಾಗ ನಿಮ್ಮ ಕಡೆ ಬರುವುದು ನನ್ನ ಒಂದು ಸೌಭಾಗ್ಯ. ಈ ಸಂದರ್ಭವನ್ನು ಎಲ್ಲೆಲ್ಲಿ ಬೇರೆ ಜಿಲ್ಲೆಯ ಬೇರೆ ಬೇರೆ ಕಡೆ ಹೋಗ್ಬೋದು, ಆದರೆ ನಿಮ್ಮಂಥ ಒಂದು ಗುರುಗಳು ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಭರತನಾಟ್ಯಕ್ಕೆ ಯಾರು ಅಂತ ಹೇಳಿದರೆ ಅದು ನೀವೇ. ಜಗತ್ತಿಗೆ ಒಂದು ವಿಷಯದಲ್ಲಿ ಒಂದು ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟವರು ಉಳ್ಳಾಲ ಮೋಹನ್ ಕುಮಾರ್ ಅವರು. ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಉಳ್ಳಾಲ ಮೋಹನ್ ಕುಮಾರ್ ಅವರು ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ನಾಟ್ಯ ಸೇವೆಗೆ ಸರಕಾರಕ್ಕೆ ಯಾವುದೇ ಅರ್ಜಿಗಳನ್ನು ಹಾಕದೆ ಅತಿ ಶ್ರೇಷ್ಠ ಶಾಂತಲಾ ನಾಟ್ಯ ಪ್ರಶಸ್ತಿ ಸೇರಿದಂತೆ 4 ಪ್ರಶಸ್ತಿಗಳು ಅರಸಿ ಬಂದಿವೆ. ಭರತನಾಟ್ಯ ರಂಗದಿಂದಾಗಿ ಇಂದು ತುಂಬಾ ಜನ ಶಿಷ್ಯರಿದ್ದು ಅವರೇ ನನ್ನ ಆಸ್ತಿಯಾಗಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಕೃಷಿ ಮಾಡಿ ಜೀವನದಲ್ಲಿ ಮುಂದುವರಿಯಿರಿ ಎಂದು ಹಾರೈಸಿದರು. ನೃತ್ಯ ಕ್ಷೇತ್ರದಲ್ಲಿ ಒಂದು ಸಣ್ಣ ಸೇವೆ ಮಾಡಿದ್ದಕ್ಕಾಗಿ ಮತ್ತು ಹಿರಿಯವನಾಗಿ ನನ್ನನ್ನು ಗುರುತಿಸಿಕೊಂಡು ಅಭಿಮಾನದಿಂದ ನನ್ನ ಗೌರವ ಮಾಡಿದ್ದೀರಿ. ಅದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೊಂದು ಏನಂದರೆ 57ನೇ ಇಸವಿಯಿಂದ ಈ ತನಕ ನೃತ್ಯ ಸೇವೆ ಮಾಡ್ತಾ ಬಂದ್ದೇನೆ. ಅದರಲ್ಲಿ ಅಧ್ಯಾಪಕ ವೃತ್ತಿಯನ್ನು 33 ವರ್ಷ ಮಾಡಿದ್ದೇನೆ. ಅದರ ಎಡೆಯಲ್ಲಿ ನೃತ್ಯವನ್ನು ಕೂಡ ತುಂಬ ಜನರ ಕಲ್ತಿದ್ದೇನೆ. ಆದರೆ ಈ ಶಾಸ್ತ್ರೀಯ ಬಂಧವನ್ನು ತಮಿಳುನಾಡಿನ ಹಿರಿಯ ಗುರುಗಳಾಗಿದ್ದ ಪನ್ನಲನ್ನೂರು ಮೀನಾಸುಂದರ ಪಿಳ್ಳೆಯವರ ಶಿಷ್ಯ ಅಭಿನಯ ಶಿರೋಮಣಿ ರಾಜರತ್ನ ಪಿಳ್ಳೆ, ಅಲ್ಲಿ ಅವರ ಫೋಟೋ ಉಂಟು. ಅವರಲ್ಲಿ ಅಭ್ಯಾಸ ಮಾಡಿ ನನ್ನ ಸೇವೆಯನ್ನು ಗುರುತಿಸಿ ತುಂಬ ನನಗೆ ಸನ್ಮಾನ ಮಾಡಿದ್ದಾರೆ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಸರ್ಕಾರ ನನಗೆ 4 ಪ್ರಶಸ್ತಿ ಯಾವ ಅರ್ಜಿ ಹಾಕದೆಯೂ ನನಗೆ ಸಿಕ್ಕಿದೆ. ಅದೆಲ್ಲವನ್ನು ನಮ್ಮ ಗ್ರಾಮದವರಾದ ಮತ್ತು ನಮ್ಮ ಸಂಘದವರಾದ ಇವರಿಗೆ ಮತ್ತು ನಮ್ಮ ಗುರುಗಳಿಗೆ ಸಮರ್ಪಿಸ್ತೇನೆ. ಬಿಜೆಪಿ ಮಂಗಳೂರು ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೊಟ್ಟು, ಸೋಮೇಶ್ವರ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ ಗಟ್ಟಿ ಪರಿಯತ್ತೂರು, ಸದಸ್ಯರಾದ ಅನಿಲ್ ಕೊಲ್ಯ, ಜಯ ಪೂಜಾರಿ, ಸೋನಾ ಸುಭಾಷಿಣಿ ಮೊದಲಾದವರು ಉಪಸ್ಥಿತರಿದ್ದರು. ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.